ಪ್ರಕೃತಿಯ ಮೇಲೆ ವಿಕೃತಿಗಳು ನಡೆದಾಗ ಅಸಮತೋಲನ ಉಂಟಾಗುತ್ತದೆ. ಇದರಿಂದ ಪ್ರಕೃತಿಯ ಜೊತೆಗೆ ಮನುಷ್ಯನ ಬದುಕಿಗೂ ತೊಂದರೆ ಅನಿವಾರ್ಯ. ಈ ನಿಟ್ಟಿನಲ್ಲಿ ಮತ್ತೆ ಪ್ರಕೃತಿಯ ಜೊತೆಗಿನ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಾವು ಗಂಭೀರವಾಗಿ ಚಿಂತನೆ ನಡೆಸಬೇಕಾಗಿದೆ ಎಂದು ಶಾಸಕ ಸಂಜೀವಮಠಂದೂರು ಹೇಳಿದರು. ಶನಿವಾರ ಪುತ್ತೂರು ದರ್ಬೆಯ ಅಶ್ವಿನಿ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಂಗಳೂರು ವಿಭಾಗದ ಉಪವಲಯ ಅರಣ್ಯಾಧಿಕಾರಿಗಳ ಸಂಘದ ಡೈರಿ ಬಿಡುಗಡೆ ಮತ್ತು ನಿವೃತ್ತಿ ಹೊಂದಿದ ಅರಣ್ಯ ಇಲಾಖೆ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಜೀವನದಲ್ಲಿ ಒಂದು ವೃತ್ತಿ ಜೀವನ ಇರುತ್ತದೆ, ಒಂದು ವಯಸ್ಸಿನ ಮಿತಿ ಕೂಡ ಅದಕ್ಕೆ ಇರುತ್ತದೆ. ಆ ವಯಸ್ಸಿನ ಮಿತಿ ದಾಟಿದ ಮೇಲೆ ಮತ್ತೆ ನಾವು ಪ್ರವೃತ್ತಿಯಲ್ಲಿಗೆ ಹೋಗ್ತೇವೆ. ಆದರೆ ಕೆಲವರು ವೃತ್ತಿಯ ಜೊತೆ ಪ್ರವೃತ್ತಿಯನ್ನು ತಾವು ಮೈಗೂಡಿಸಿಕೊಂಡು ಒಬ್ಬ ಸಮಾಜ ಸ್ನೇಹಿ ಜನಸ್ನೇಹಿ ಅಧಿಕಾರಿಯಾಗಿ ಕೂಡ ಇವತ್ತು ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂತ ಸಮಾಜ ಸೇರಿ ಜನ ಕೊಡಬೇಕಿದೆ. ಒಂದಷ್ಟು ಪ್ರಕೃತಿಗೆ ವಿಮುಖವಾಗಿ ಹೋಗುವಂತ ಸಂದರ್ಭಗಳಾಯಿತು. ಆ ಪ್ರಕೃತಿಗೆ ವಿಮುಖವಾಗಿ ಹೋದಾಗ ಇಡೀ ಸಮಾಜದಲ್ಲಿ ಒಂದು ಅಸಮತೋಲನವನ್ನು ನಾವು ಕಾಣುವಂತ ಸಂಘಟನೆ. ಈ ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ಇವತ್ತು ನಾವು ಮತ್ತೆ ಪ್ರಕೃತಿಯೊಟ್ಟಿಗೆ ಹೋಗುವಂತ ಕೆಲಸಕ್ಕೆ ಕಾರ್ಯಕ್ರಮವನ್ನು ಹಾಕಿಕೊಳ್ತೇವೆ. ಅದಕ್ಕಾಗಿ ಕೋರ್ಟ್ ಅನ್ನು ರಚನೆ ಮಾಡ್ತೇವೆ. ಅದಕ್ಕಾಗಿ ಒಂದಷ್ಟು ಇಲಾಖೆಗಳನ್ನು ಹುಟ್ಟು ಹಾಕ್ತೇವೆ. ಅದಕ್ಕೆ ಒಂದಷ್ಟು ಅಧಿಕಾರಿಗಳನ್ನು ನೇಮಕ ಮಾಡ್ತೇವೆ. ಅದಕ್ಕೆ ಒಂದಷ್ಟು ಹೋರಾಟಗಾರರು ಹುಟ್ಟಿಕೊಳ್ತಾರೆ. ಒಂದಷ್ಟು ಕಾರ್ಯಕ್ರಮದಲ್ಲಿ ನಿವೃತ್ತ ವಲಯ ಅರಣ್ಯಾಧಿಕಾರಿ ವೆಂಕಪ್ಪ, ಉರಗ ತಜ್ಞರಾದ ಅನಿಲ್ ಹಾಗೂ ಮತ್ತಿತರರನ್ನು ಸನ್ಮಾನಿಸಲಾಯಿತು. ವಲಯ ಅರಣ್ಯಾಧಿಕಾರಿಗಳ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ ಇಲಾಖಾ ನೌಕರರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ವಿಭಾಗದ ಉಪವಲಯ ಅರಣ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಸಂಜೀವ ಕೆ ವಹಿಸಿದ್ರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಾಚಾ ರಾಧಾಕೃಷ್ಣ ಆಳ್ವ, ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೇದು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ಆರ್ ಸುಬ್ರಹ್ಮಣ್ಯ ಹಾಗೂ ಮತ್ತಿತರರು ಅತಿಥಿಗಳಾಗಿ ಭಾಗವಹಿಸಿದ್ರು.